ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಬಹಳ ವಿಶೇಷವಾಗಿ ಗಮನ ಸೆಳೆಯುವಂಥದ್ದು ನೋಡಿ, ಬೆಳ್ಳುಳ್ಳಿಯಂತೆ, ತುಂಡು ಮಾವಿನಕಾಯಿ, ಮಿಡಿ ಮಾವಿನಕಾಯಿ, ಕಾಯಿ ಮೆಣಸು, ಪುನರ್ಪುಳಿ, ಇದೆಂತ ಪುನರ್ಪುಳಿದು ಉಪ್ಪಿನಕಾಯಿ, ಪುನರ್ಪುಳಿ ಉಪ್ಪಿನಕಾಯಿ, ಕರಿಬೇವುದು ಚಟ್ನಿ ಪುಡಿ, ಸಾಂಬಾರು ಪುಡಿ, ಹೀಗೆ ಅದರ ಜೊತೆಗೆ 18 ಬಗೆಯ ಯಾವುದೆಲ್ಲ ಮೇಡಮ್ ಹೇಳಿ? ತುಂಡು ಮಾವಿನಕಾಯಿ ಉಂಟು, ಮಿಡಿ ಮಾವಿನಕಾಯಿ ಉಂಟು, ಫ್ರೈಡ್ ಉಂಟು, ಅದೇ ರೀತಿ ನಿಮಗೆ ಲಿಂಬೆ ಹಣ್ಣಿಂದು 2 ಬಗೆಯ ಉಪ್ಪಿನಕಾಯಿ, ಅದೇ ರೀತಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಉಂಟು, ಪುನರ್ಪುಳಿ ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಆಮೇಲೆ ಲಿಂಬೆ ಹಣ್ಣಿಂದು ನಿಮಗೆ ಫ್ರೈಡ್, ಮತ್ತು ಅದರ ನಂತರ ಸಾಂಬಾರು ಹುಡಿ, ರಸಮುಡಿ, ಕಷಾಯ ಹುಡಿ, ಮಾವಿನಕಾಯಿ ತಲ್ಲಿ ಅಂತ ಉಂಟು, ಒಂದು ಸ್ಲೈಸ್ ಮಾಡಿರೋದು, ಕಾಯಿ ಮೆಣಸು ಹಾಕಿ ಮಾಡಿರುವಂಥದ್ದು. ಮತ್ತು ಆದಷ್ಟು ನಿಮಗೆ ಪುಡಿಗಳಿದೆ, ಸಾಂಬಾರು ಹುಡಿ, ರಸಮುಡಿ, ಕಷಾಯ ಹುಡಿ, ಪುಳಿಯೋಗರೆ, ವಾಂಗಿಬಾತು, ಅದೆಲ್ಲ ಮನೆಯಲ್ಲೇ ಮಾಡಿರುವಂಥದ್ದು. ಇದು ಹೋಮ್ ಮೇಡ್ ಎಲ್ಲ ನೋಡಿ, ನಿಮಗೆ ಕಾಣ್ತಾ ಇದೆ. ಸಾಂಬಾರು ಹುಡಿಗಳು, ರಸಮುಡಿ, ಕಷಾಯ ಹುಡಿ, ಪುಳಿಯೋಗರೆ, ವಾಂಗಿಬಾತು, ಬೆಳ್ಳುಳ್ಳಿ ಚಟ್ನಿ, ಕರಿಬೇವು ಚಟ್ನಿ, ಹುರಿಗಡಲೆ, ಹರ್ಬಲ್ ಜ್ಯೂಸ್ಗಳು, ಪುನರ್ಪುಳಿ, ಒಣ ಶುಂಠಿ ಲಿಂಬೆ, ನನ್ನಾರಿ ಸಿಂಬೆ, ಬೆಳ್ಳುಳ್ಳಿ ಹಪ್ಪಳ, ಈರುಳ್ಳಿ ಹಪ್ಪಳ, ಉದ್ದಿನ ಹಪ್ಪಳ ಎಲ್ಲವೂ ಕೂಡ ಇದೆ. ಭಾಳ ವಿಶೇಷವಾಗಿ ಮೆಣಸು, ಮಜ್ಜಿಗೆ ಮೆಣಸು ಕೂಡ ಇದೆ. ಮಜ್ಜಿಗೆ ಮೆಣಸು ನೋಡಿ, ಮಜ್ಜಿಗೆ ಮೆಣಸಿದೆ. ಇದು ಮತ್ತು ಉಪ್ಪಿನಕಾಯಿ ಎರಡನ್ನು ನೋಡಿದಾಗ ಬಾಯಲ್ಲಿ ನೀರುವಂಥದ್ದು ಅಲ್ಲಿ ದಕ್ಷಿಣ ಕನ್ನಡದವರಿಗೆ ಸಹಜ. ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾರು? ಇವರಾ? ಎಸ್ ಮೇಡಮ್. ಈಗ ನಿಮಗೆ ಎಷ್ಟು ಪ್ರಾಯ? ನನಗೀಗ 64. ಯಾವಾಗ ಸ್ಟಾರ್ಟ್ ಮಾಡಿದ್ದೀನ? ನಾನೊಂದು 30 ವರ್ಷದ ಮುಂಚೆ ಶುರು ಮಾಡಿದ್ದು. 30 ವರ್ಷದ ಮುಂಚೆ ಶುರು ಮಾಡಿದ್ದು. ಹೇಗೆ ಇದು ಶುರು ಮಾಡಬೇಕು ಅಂತ ಹೇಗೆ ಶುರು ಮಾಡಬೇಕಂತ ಹೇಳಿದರೆ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮನೆಯಲ್ಲಿ ಹೊರಗಡೆ ಹೋಗೋದಕ್ಕಿಂತ ಬಿಡೋದಿಲ್ಲ. ಅದರ ಬದಲಿಗೆ ಮಕ್ಕಳನ್ನು ಇಟ್ಕೊಂಡು ಇದನ್ನು ಶುರು ಮಾಡಿದ್ದು ನಾನು. ಯಾರು ನಿಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಬಿಡೋದು? ಯಾರು ನಿಮ್ಮನ್ನು ಮನೆಯಲ್ಲಿ ಹೊರಗೆ ಹೋಗ್ಲಿಕ್ಕೆ ಬಿಡೋದು ಯಾರು? ಅಲ್ಲ, ಗಂಡಂದಿರೆಲ್ಲ ಬಿಡೋದಿಲ್ಲ ಅಲ್ಲ. ಬಿಡೋದಿಲ್ವಾ? ಮತ್ತೆ ಹಾಗೆ ಅವಾಗ ಬಿಡುವ ಕಾರಣ ನಾನೆಂತ ಮಾಡಿದೆ, ಇದನ್ನು ಶುರು ಮಾಡಿದೆ. ಲಾಸ್ಟಲ್ಲಿ ಅವರ ಸಂಬಳಕ್ಕಿಂತ ನಮ್ಮದು ಆಗುವಾಗ ಖುಷಿ ಆಯಿತು, ಮಾಡಲಿಕ್ಕೆ ಬಿಟ್ಟರು. ಇಷ್ಟು ತನಕ ಮುಂದುವರೆದಿದ್ದೇನೆ. ಈಗ ಮಕ್ಕಳನ್ನೆಲ್ಲ ನಾನೇ ನೋಡ್ತಾ ಇದ್ದೇನೆ. ಗಂಡನ ಸಂಬಳಕ್ಕಿಂತ ಜಾಸ್ತಿ ಉಪ್ಪಿನಕಾಯಲ್ಲಿ ದುಡಿಮೆ ಮಾಡಿದ್ದೀರಿ? ಹೌದೌದು ಹೌದೌದು. ಅವರಿಗೆ ಖುಷಿಯಾಗಿದೆ? ಅವಾಗ ಅವರಿಗೆ ಖುಷಿ ಆದ ಕಾರಣ ನಮಗೆ ಬಿಟ್ಟರು. ಅವರದ್ದು ಖರ್ಚು ಉಳಿತದಲ್ಲ ಅಂತ. ಅವ್ರದ್ದು ಖರ್ಚು ಉಳಿತದೆ ಅಂತ. ಈಗ ಎಷ್ಟು ಐಟಮ್ ಉಂಟು? ಈಗ 15 ಬಗೆಟ್ ಮಾಡಿದ್ದೇನೆ. ಇನ್ನೂ ಸಹ ಮುಂದೆ ಮಾಡಬೇಕು. 12 ಇತ್ತು ಹೋದ್ಸಲ. ಈಗ ಅದೇ ಒಂದು 3 ಜಾಸ್ತಿ ಮಾಡಿದ್ದೇನೆ. ಓಕೆ. ಡಿಮ್ಯಾಂಡ್ ಹೇಗಿದೆ? ಡಿಮ್ಯಾಂಡು ನನ್ನನ್ನು ಹುಡುಕಿ ಬರ್ತಾರೆ, ನಾನು ಎಲ್ಲಿದ್ದೇನೆ ಅಂತೇಳಿ. ಅಷ್ಟು ಡಿಮ್ಯಾಂಡ್ ಉಂಟು ನನಗೆ. ಆದರೆ ದೊಡ್ಡ ಡೆವಲಪ್ ಮಾಡಲಿಕ್ಕೆ ನನ್ನ ಕೈಲೇ ಆಗೋದಿಲ್ಲ. ಆದಷ್ಟು ನನಗೆ ಎಷ್ಟು ಬೇಕೋ ನನ್ನ ಜನರಿಗೆ ಕೊಡುವಷ್ಟು ಮಾಡಿದ್ದೇನೆ. ಹೌದು. ಓಕೆ. ಈಗ ನಿಮ್ಮ ಈ ಇಷ್ಟು ಉಪ್ಪಿನಕಾಯಲ್ಲಿ 15ರಲ್ಲಿ ಹಾಟ್ ಫೇವರೇಟ್ ಎಲ್ಲರೂ ಬಂದು ಒಂದೇ ಬೋರ್ಡು ಅಂತ ಹೇಳಿ ಕೇಳೋದು ಯಾವುದನ್ನು? ಅದು ತಲ್ಲಿ ಮತ್ತು ಮೆಣಸು, ಮಿಡಿ ಹಾಗೆ ಕೇಳ್ತಾರೆ ಎಲ್ಲ. ಯಾವುದೋ ಜನರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದು ತಗೊಳ್ಳೋದು ಯಾವುದು ಬಿಡೋದು ಗೊತ್ತಾಗೋದಿಲ್ಲ ಮಾರ್ರೆ ಅಂತ ಹೇಳ್ತಾರೆ. ರೇಟ್ ಎಲ್ಲ ಹೆಂಗಿದೆ? ರೇಟು ನಾನು ಈಗ ಬಾಕ್ಸ್ ಇದ್ದ ಕಾರಣ ನಾನು 70 ರೂಪೀಸ್ 1/4 ಕಿಲೋಗೆ ಮಾಡಿದ್ದೇನೆ. ಮುಂಚೆ ಆದರೆ 60 ರೂಪಾಯಿ. ಅಂದರೆ ಈಗ ನಾನು ಕವರಲ್ಲಿ ಹಾಕ್ತೀನಿ. ಇಲ್ಲಿ ಕವರ್ ಬ್ಯಾನ್ ಮಾಡಿದ ಕಾರಣ ನಾನು ಬಾಕ್ಸಿದು ರೇಟ್ ಹಾಕಿ ಮಾಡ್ತಾ ಇದ್ದೇನೆ. ನೋಡಿ, ಏನು ಹೆಸರು ನಿಮ್ಮದು? ನಮ್ಮದು ಶ್ಯಾಮಲಾ ಶೆಣೈ ಅಂತೇಳಿ. ಶ್ಯಾಮಲಾ ಶೆಣೈ ಅವ್ರದ್ದು ನೋಡಿ 15 ಬಗೆಯ ಉಪ್ಪಿನಕಾಯಿ. ಭಾಳ ವಿಶೇಷ ನೋಡಿ. ನೀವು ಒಂದು ಇಲ್ಲಿಗೆ ಬಂದರೆ ಇಲ್ಲಿಯ ಪರಿಮಳವನ್ನು ತೆಗೆದುಕೊಂಡಾಗಲೇ ಬಾಯಲ್ಲಿ ನೀರು ಇರುತ್ತೆ. ಅಷ್ಟರ ಮಟ್ಟಿಗೆ ಉಪ್ಪಿನಕಾಯಿ ಟೆಂಪ್ಟ್ ಮಾಡ್ತಾ ಇದೆ. ಉಪ್ಪಿನಕಾಯಿ ನಮ್ಮನ್ನು ಸೆಳೀತಾ ಇದೆ. ಅದರ ಜೊತೆಗೆ ಚಟ್ನಿ ಪುಡಿಗಳಿದ್ದಾವೆ, ಹಪ್ಪಳ ಇದ್ದಾವೆ, ಆನಂತರ ನನ್ನರಿಗಳಿದ್ದಾವೆ, ಮತ್ತು ಜ್ಯೂಸ್ ಐಟಮ್ಸ್ ಇದ್ದಾವೆ, ಆನಂತರ ಮಸಾಲೆ ಮೆಣಸು ಅಥವಾ ಮಜ್ಜಿಗೆ ಮೆಣಸು ಅಂತ ಏನು ಕರಿತೀವಿ ಅದಿದ್ದಾವೆ. ಭಾಳ ವಿಶೇಷವಾಗಿ ಇವರ ಸಾಧನೆ ಇದೆ ಇದರ ಹಿಂದೆ. ಯಾಕೆಂದರೆ 30 ವರ್ಷದ ಹಿಂದೆ ಮನೆಯಲ್ಲಿದ್ದಂಥ ಗಂಡ ಇರ್ಬೋದು ಅಥವಾ ಪುರುಷರಿರ್ಬೋದು, ಬೇಡ ನೀವು ಹೊರಗೆ ಹೋಗೋದು ಬೇಡ ಅಂತ ಹೇಳಿದಾಗ ಎಂತ ಮಾಡೋದು ಮನೆಯಲ್ಲಿ ಅಂತ ಹೇಳಿ ಉಪ್ಪಿನಕಾಯಿಯನ್ನು ಆರಂಭಿಸಿ ಆ ಉಪ್ಪಿನಕಾಯಿಯಲ್ಲಿ ಬೆಳವಣಿಗೆಯನ್ನು ಕಂಡು ಇವತ್ತು ಅವರೇ ಶಬಾಷ್ ಅಂತ ಹೇಳುವಂಥ ರೀತಿಯಲ್ಲಿ ಆಗಿದ್ದಾರೆ ಇವರು ಅಂತ ಹೇಳಿದರೆ ಅದಕ್ಕೆ ಈ ಉಪ್ಪಿನಕಾಯಿಯೇ ಕಾರಣ ಮತ್ತು ಇವರ ಕೈ ರುಚಿಯೇ ಕಾರಣ. ಮತ್ತು ಉಪ್ಪಿನಕಾಯಿಯಲ್ಲಿ ಕೇವಲ ಒಂದು ಉಪ್ಪಿನಕಾಯಿಯನ್ನು ನಂಬಿಕೊಂಡಿದ್ದದ್ದು ಕಾರಣ ಅಲ್ಲ, ಬದಲಾಗಿ ಉಪ್ಪಿನಕಾಯಿಯಲ್ಲಿ ಡೆವಲಪ್ ಆಗ್ತಾ ಹೋಗಿ ಒಂದು 15 ರೀತಿಯ ಉಪ್ಪಿನಕಾಯಿಯನ್ನು ಮಾಡಿ ಉಪ್ಪಿನಕಾಯಿ ಇದ್ದರೆ ಇವ್ರದ್ದು ಅಂತ ಹೇಳುವಂಥ ರೀತಿಯಲ್ಲಿ ಆಗಿದೆ. ನಿಮ್ಮ ಊರು ಕಾಂಕನಾಡಿ? ಮಂಗಳೂರಿನ ಕಂಕನಾಡಿಯವರು, ಕಂಕನಾಡಿಯ ಶ್ಯಾಮಲಾ ಶೆಣೈ ಅವ್ರದ್ದು ಉಪ್ಪಿನಕಾಯಿ. ನೀವು ಬಹಳ ವಿಶೇಷವಾಗಿ ವಸ್ತು ಪ್ರದರ್ಶನದ ಮಳಿಗೆಗೆ ಬಂದರೆ ಇಲ್ಲಿ ನೋಡ್ಬೋದು, ಎಲ್ಲರೂ ಕೂಡ ತಗೊಂಡು ಹೋಗ್ತಾಯಿದ್ದಾರೆ ನೋಡಿ. ಎಲ್ಲ ಡಬ್ಬಿ ಖಾಲಿ ಆಗ್ತಾ ಉಂಟು. ಖಾಲಿ ಆಗುವ ಮೊದಲು ಬಂದು ತಗೊಂಡು ಹೋಗಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಿದ್ದೀವಿ. ಸುದರ್ಶನ್ ಕನ್ಯಾಡಿ ಜೊತೆಗೆ ದಾಮೋದರ ತುಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.